ಕನಿಲ ಶ್ರೀ ಭಗವತಿ ಕ್ಷೇತ್ರದ ಭಂಡಾರ ನಿಲಯದಲ್ಲಿ 12ನೇ ವರ್ಷದ ವಿಶೇಷ ದೀಪಾರಾಧನೆ ಹಾಗೂ ತುಪ್ಪದೀಪ. ಕನಿಲ ಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿ ಕನಿಲ ಬಂಗ್ರಮಂಜೇಶ್ವರ ಶ್ರೀ ಕ್ಷೇತ್ರದ ಭಂಡಾರ ನಿಲಯದಲ್ಲಿ 12ನೇ ವರ್ಷದ ವಿಶೇಷ ದೀಪಾರಾಧನೆ ಹಾಗೂ ತುಪ್ಪದೀಪ ಸೇವೆ ದಿನಾಂಕ 23/12/2025 ಮಂಗಳವಾರದಂದು ನಡೆಯಿತು. ಬೆಳಗ್ಗೆ ಪ್ರಾರ್ಥನೆ, ತುಪ್ಪದೀಪ ಸೇವೆ, ವಿಶೇಷ ದೀಪಾರಾಧನೆ, ಅನ್ನ ಸಂತರ್ಪಣೆಯೂ ನಡೆಯಿತು. ಸಾಯಂಕಾಲ 6ರಿಂದ ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಮಂಡಳಿ ಸಸಿಹಿತ್ಲು ರವರಿಂದ ಶ್ರೀ ಭಗವತಿ ಮಹಾತ್ಮೆ ಯಕ್ಷಗಾನ ಬಯಲಾಟವೂ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೀಪಾರಾಧನೆ ಸೇವೆ ಸಲ್ಲಿಸಿ ಕೃತಾರ್ಥರಾದರು.